ಉಡುಪಿಯ ಮಹಿಳಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಜಾಬ್ ವಿವಾದ ಸದ್ಯ ಶಮನಗೊಳ್ಳುವಂತಹ ಯಾವುದೇ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಎನ್ಎಸ್ಯುಐ ಸಂಘಟನೆ ರಾಜ್ಯ ಸದಸ್ಯರು ಕಾಲೇಜಿಗೆ ಭೇಟಿಯನ್ನು ನೀಡಿ ಕಾಲೇಜಿಗೆ ಬಾಗಿಲು ಹಾಕಿರುವುದನ್ನು ಕಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಎನ್ಎಸ್ಯುಐ ಅಸಮಾಧಾನವನ್ನು ವ್ಯಕ್ತಪಡಿಸಿದೆಯಲ್ಲದೆ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದೆ. ಈ ಸಂದರ್ಭ ಮಾತನಾಡಿದ ನಾಯಕರು, ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸುತ್ತೇವೆ. ವಿದ್ಯಾರ್ಥಿಗಳ ಧಾರ್ಮಿಕ ಶೈಕ್ಷಣಿಕ ಹಕ್ಕನ್ನು ಕಸಿಯಲಾಗಿದೆ. ಉಡುಪಿ ಜಿಲ್ಲಾಧಿಕಾರಿ ಕೂರ್ಮರಾವ್ಗೆ ಮನವಿಯನ್ನ ಮಾಡಿ ಹಿಜಾಬ್ ಧರಿಸಲು ಅವಕಾಶವನ್ನ ನೀಡುವಂತೆ ಒತ್ತಾಯ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಹಾಗೂ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ ಹಿಜಾಬ್ ವಿಷಯದಲ್ಲಿ. ಹಾಗೂ ಪ್ರಾಂಶುಪಾಲರಿಗೆ ಸಂವಿಧಾನ ಮತ್ತು ಒಂದು ಬುಕ್ಕನ್ನು ಕೊಟ್ಟು ಇದನ್ನು ಕಲೀರಿ, ಏನೋ ಯಾರ ಹಕ್ಕನ್ನು ಮೊಟಕುಗೊಳಿಸುವ ಅವಕಾಶ ಯಾರಿಗೂ ಇಲ್ಲ. ಇವಾಗ ಕಳೆದು 3 ರಿಂದ 4 ವಾರದಿಂದ ಸುಮಾರು 6 ರಿಂದ 10 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ಕಾಲೇಜಿಗೆ ಬಂದಿದ್ದ ಕಾರಣಕ್ಕೆ ಕಾಲೇಜ್ ಒಳಗೆ ಪ್ರವೇಶವನ್ನು ನಿಷೇಧಗೊಳಿಸಲಾಗಿದೆ. ನಮ್ಮ ಕಾಲೇಜ್ ಆಡಳಿತ ಈ ಕ್ರಮವನ್ನು ಜಾರಿ ಮಾಡೋದು ಕಾನೂನು ವಿರೋಧ, ಸಂವಿಧಾನದ ವಿರುದ್ಧ. ಕಾನೂನು ಅಡಿಯಲ್ಲಿ ನಮ್ಮ ದೇಶದ ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ ವಿದ್ಯಾರ್ಥಿನಿಯರು ಮತ್ತು ಮುಸಲ್ಮಾನ್ ಮಹಿಳೆಯರಿಗೆ ಹಿಜಾಬ್ ಧರಿಸಲು ಅವಕಾಶ ಇದೆ. ಆ ಒಂದು ಮೂಲಭೂತ ಹಕ್ಕದು. ಆ ಹಕ್ಕನ್ನು ಕಾಪಾಡಿಸಲಿಕ್ಕೂ ನಮ್ಮ ಸಂವಿಧಾನದಲ್ಲಿ ಅಡಿಯಲ್ಲಿ ಒಂದು ಪ್ರೊಟೆಕ್ಷನನ್ನು ಕೊಡ್ತಾರೆ. ಇದೆಲ್ಲ ಇರಬೇಕಾದ್ರೆ ಈ ಕಾಲೇಜಿನ ಆಡಳಿತ ಅವ್ರಿಗೆ ಕ್ಲಾಸಿಂದ ಆಚೆ ಇರಿಸಿ ಒಂಥರ ಡಿಸ್ಕ್ರಿಮಿನೇಷನ್ ಮಾಡೋಂಥ ರೀತಿಯಲ್ಲಿ ಅವ್ರನ್ನ ಆಚೆ ನಿಲ್ಲಿಸಿದ್ದಾರೆ. ಅವರು ಬರೀ ಅವರ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ನ ಧಕ್ಕೆ ಮಾಡ್ತಾಯಿಲ್ಲ, ಆದರೆ ಅವ್ರ ರೈಟ್ ಟು ಎಜುಕೇಷನನ್ನು ಧಕ್ಕೆ ಮಾಡ್ತಾಯಿದ್ದಾರೆ. ನಮಗೆ ಹಲವಾರು ಪ್ರಕರಣಗಳಿದೆ. ಸುಪ್ರೀಂ ಕೋರ್ಟ್ ಮತ್ತು ಕೇರಳ ಹೈಕೋರ್ಟ್ ಮತ್ತು ಬೇರೆ ಹಲವಾರು ಹೈಕೋರ್ಟಲ್ಲೂ ಆದೇಶಗಳು ಸಲ್ಲಿಸಲಾಗಿದೆ. ಅಲ್ಲಿ ಇವರು ಹಿಜಾಬ್ ಧರಿಸೋದು ಇಟ್ ಈಸ್ ಒನ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್. ಇಟ್ಸ್ ಸೆಟಲ್ಡ್ ಪೊಸಿಷನ್ ಆಫ್ ಲಾ. ನಮ್ಮ ದೇಶದ ಕಾನೂನಿದು. ಯಾರೂ ಕೂಡ ಅದನ್ನ ಒಂದು ತಡೆಗಟ್ಟಿಸೋಕ್ಕಾಗಲ್ಲ. ಇಲ್ಲಿ ಕಳೆದ 3 ವಾರಗಳಿಂದ ಏನು ಸಮಸ್ಯೆ ಆಗ್ತಾ ಇದೆ. ಇವತ್ತು 6 ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಲು ಅನುಮತಿ ನೀಡದೆ ಇಲ್ಲಿಯ ಪ್ರಾಂಶುಪಾಲರು ಇಷ್ಟು ವರ್ಷ ಇಲ್ಲದ ಒಂದು ಹೊಸ ಕಾನೂನನ್ನು ಇಲ್ಲಿ ರೂಪಿಸಿ ವಿದ್ಯಾರ್ಥಿಗಳ ನಡುವೆ ತಾರತಮ್ಯ ಭಾವನೆಯನ್ನು ಮೂಡಿಸ್ತಾ ಇದ್ದಾರೆ. ಇದರ ವಿರುದ್ಧ ಎನ್ಎಸ್ಯುಐ ಕರ್ನಾಟಕ ರಾಜ್ಯ ಸಮಿತಿಯು ಇವತ್ತು ನಾವು ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ಖ್ಯಾತ ಹೈಕೋರ್ಟ್ನ ವಕೀಲರಾಗಿರುವಂಥ ಸತಬೀಶ್ ಶಿವಣ್ಣರವರ ಮುಖಾಂತರ ಇವತ್ತು ನಮ್ಮ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿ, ಆದರೆ ಇಲ್ಲಿಯ ಪ್ರಾಂಶುಪಾಲರು ಇವತ್ತು ವಿದ್ಯಾರ್ಥಿ ವಿರೋಧಿ ನೀತಿಯ ಭಾಗವಾಗಿ ಇವತ್ತು ಕಾಲೇಜನ್ನೇ ಬಂದ್ ಮಾಡಿ ಇವತ್ತು ನಮ್ಮ ಸಂಘಟನೆಯ ವಿದ್ಯಾರ್ಥಿ ನಾಯಕರಿಗೆ ಭೇಟಿಯನ್ನು ನಿರಾಕರಿಸಿ ಇವತ್ತು ಏನು ಈ ಒಂದು ಹಿಜಾಬ್ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ತೀರ್ಮಾನದಲ್ಲಿ ಇವತ್ತು ವಿಶೇಷವಾಗಿ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಕೋಮು ಭಾವನೆಗೆ ಅಡ್ಡಿಯನ್ನುಂಟು ಮಾಡಿ, ಕೋಮು ಸಾಮರಸ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿ ಇವತ್ತು ವಿದ್ಯಾರ್ಥಿಗಳ ನಡುವೆ ಕೋಮು ಮನೋಭಾವನೆಯನ್ನು ಸೃಷ್ಟಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನು ಎನ್ಎಸ್ಯುಐ ಕರ್ನಾಟಕ ರಾಜ್ಯ ಸಮಿತಿಯು ಖಂಡಿಸುತ್ತದೆ. ಇನ್ನು ಹಿಜಾಬ್ ಹಕ್ಕಿಗಾಗಿ 8 ವಿದ್ಯಾರ್ಥಿನಿಯರ ಹೋರಾಟ ಮುಂದುವರೆದಿದ್ದು, ಸರ್ಕಾರಿ ಮಹಿಳಾ ಕಾಲೇಜಿಗೆ ಹಿಂದೂ ಜಾಗರಣ ವೇದಿಕೆ ಭೇಟಿಯನ್ನು ನೀಡಿ ಶಾಲಾ ಕಾಲೇಜಿನಲ್ಲಿ ಸಮವಸ್ತ್ರ ಸಮಾನತೆ ಇರಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ. ಬುರ್ಕಾ ಟೋಪಿ ಕೇಳಿ ಮುಂದೆ ಶರಿಯತ್ ಕಾನೂನನ್ನ ಕೇಳ್ತಾರೆ. ಮತೀಯ ಸಂಘಟನೆಯೊಂದು ವಿದ್ಯಾರ್ಥಿಗಳಿಗೆ ವಿಷ ಬೀಜ ಬಿತ್ತಿದೆ. ದೇಶದ ಮಾನಹರಣಕ್ಕೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ. ಉಡುಪಿಯ ಶೈಕ್ಷಣಿಕ ಖ್ಯಾತಿ ಕುಗ್ಗಿಸಲು ಷಡ್ಯಂತ್ರ ನಡೀತಾ ಇದೆ ಎಂದು ದೂರಿದರು. ಶೈಕ್ಷಣಿಕ ವಾತಾವರಣ ಕೆಡಿಸಲು ಹಿಂದೂ ಜಾಗರಣ ವೇದಿಕೆ ಯಾವತ್ತೂ ಬಿಡುವುದಿಲ್ಲ. ಕಾಲೇಜಿನಲ್ಲಿ ಇಸ್ಲಾಂ ಕಾನೂನು ಜಾರಿಗೆ ತರುವಂತಹ ಅವಕಾಶ ಕೊಡಬಾರದು. ಇವರಿಗೆ ಸರ್ಕಾರಿ ಶಿಕ್ಷಣ ಬೇಡದೇ ಇದ್ರೆ ಮದ್ರಾಸು ಶಿಕ್ಷಣವನ್ನ ಪಡೆಯಲಿ. ಪ್ರಾಂಶುಪಾಲರಿಗೆ ಒತ್ತಡ ಹಾಕುವುದನ್ನ ಸಹಿಸಲ್ಲ. ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜಿಗೆ ಕೇಸರಿ ಶಾಲನ್ನ ಹಾಕ್ತೇವೆ ಎಂದು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಪ್ರಕಾಶ್ ಕುಕ್ಕೆಹಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಸರ್ಕಾರ ಇದರಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಜಾತಿ ಮತ ಧರ್ಮ ಎಲ್ಲದನ್ನು ಮೀರಿ ಎಲ್ಲರೂ ಒಂದು ಸಮವಸ್ತ್ರದ ಒಂದು ಪದ್ಧತಿಗಳಿದೆ.
ಆ ಸಮವಸ್ತ್ರದ ಜೊತೆಯಲ್ಲಿ ಇವರು ಒಂದೊಂದೇ ಈ ಥರ ನಮಗೆ ನಮ್ಮ ಧಾರ್ಮಿಕ ನಂಬಿಕೆಗಳು, ನಮ್ಮ ಮೂಲಭೂತ ಹಕ್ಕುಗಳು ಅಂತ ಈಗ ಹಿಜುಬ್ ಅಂತ ಕೇಳ್ತಾರೆ, ನಾಳೆ ನಮಗೆ ಬುರ್ಕಾ ಹಾಕಬೇಕಂತ ಹೇಳ್ತಾರೆ, ನಾಳೆ ಮತ್ತೊಬ್ಬ ನನಗೆ ಟೋಪಿ ಹಾಕಬೇಕು, ಇದು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ, ನನ್ನ ಮೂಲಭೂತ ಹಕ್ಕು, ನನ್ನ ಧಾರ್ಮಿಕ ನಂಬಿಕೆ ಅಂತ ಹೇಳ್ತಾ ಹೋದರೆ ಈ ಸಂವಿಧಾನದ ಮೂಲ ಆಶಯಗಳಿಗೆ ಏನು ಸಮಾನತೆ ಇದಕ್ಕೆಲ್ಲ ಎಲ್ಲಿ ಅವಕಾಶ ಇದೆ? ಹೇಳಿ ಕೇಳಿ ಶಾಲಾ ಕಾಲೇಜು ಅನ್ನುವಂಥದ್ದು ಇದರಲ್ಲಿ ಜಾತಿ, ಮತ, ಧರ್ಮ, ಪಂಥ, ಪಂಗಡ ಯಾವುದೂ ಇಲ್ಲ, ಪಕ್ಷ ಯಾವುದೂ ಇಲ್ಲ. ಇಲ್ಲಿ ಕೆಲವು ಮತೀಯ ಸಂಘಟನೆಗಳು ವಿದ್ಯಾರ್ಥಿಯರ ತಲೆಗೆ ಮತೀಯ ವಿಷಬೀಜವನ್ನು ತುಂಬಿ ಇಡೀ ಶೈಕ್ಷಣಿಕ ವಾತಾವರಣವನ್ನು ಕೆಡಿಸುವಂಥ ಪ್ರಯತ್ನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಇದರಿಂದ ಈ ಶೈಕ್ಷಣಿಕ ಒಂದು ವಾತಾವರಣವನ್ನು ಕೆಡಿಸಬೇಕು ಅನ್ನುವಂಥ ಕೆಲವು ಮತೀಯ ಸಂಘಟನೆಗಳ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೆ ನಾವು ಯಶಸ್ವಿ ಆಗಲಿಕ್ಕೆ ಬಿಡೋದಿಲ್ಲ.